ಅತಿವೇಗ ಸಾವು ಹತ್ತಿರಕ್ಕೆ ಅನ್ನೋ ಮಾತನ್ನ ನಾವು ಕೇಳ್ತಾನೆ ಇರ್ತೀವಿ. ಆದ್ರೆ ಈ ಯುವಕರಿಗೆ ಮಾತ್ರ ರೇಸಿಂಗ್ ಕಿಕ್ ಬೇಕಿತ್ತು. ಮೆಹಬೂಬ್ ನಗರದಲ್ಲಿ ನಡೆದ ಈ ಭೀಕರ ಅಪಘಾತವನ್ನ ನೋಡಿದ್ರೆ ಕಲ್ಲು ಹೃದಯವೂ ಕರಗುತ್ತೆ. ಗಾಳಿಯ ವೇಗದಲ್ಲಿ ಬಂದ ಸ್ಪೋರ್ಟ್ಸ್ ಬೈಕ್ ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದ ಕಾರಿಗೆ ಗುದ್ದಿದ ರಭಸಕ್ಕೆ ಕಾರು ಅಪ್ಪಚ್ಚಿಯಾಗಿದೆ. ಈ ಘಟನೆಯಲ್ಲಿ ಇಬ್ಬರು ಎಳೆ ಮಕ್ಕಳು ಸೇರಿದಂತೆ 5 ಪ್ರಾಣ ಕಳೆದುಕೊಂಡಿದ್ದಾರೆ. ರಸ್ತೆ ರೇಸಿಂಗ್ನ ಈ ಕ್ರೂರ ಮುಖ ನೋಡಿ ಇಡೀ ಜಿಲ್ಲೆಯೇ ಬೆಚ್ಚಿಬಿದ್ದಿದೆ. ಹೈದರಾಬಾದ್ನಲ್ಲಿ ನಡೆದ ರೇಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಳಿಕ ಹಿಂತಿರುಗುತ್ತಿದ್ದ 11 ಯುವಕರ ತಂಡ ರಸ್ತೆಯಲ್ಲೇ ಹೈಸ್ಪೀಡ್ ಬೈಕ್ಗಳಲ್ಲಿ ರೇಸಿಂಗ್ ನಡೆಸುತ್ತಿದ್ರು. ಪಾಲಕೊಂಡ ಕ್ರಾಸ್ ಹತ್ತಿರ ಬರ್ತಿದ್ದ ಹಾಗೆ ಮುಂಚೂಣಿಯಲ್ಲಿದ್ದ ಬೈಕ್ ತನ್ನ ನಿಯಂತ್ರಣ ಕಳೆದುಕೊಂಡು ಕಾರಿಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಪೊಲೀಸರ ತನಿಖೆ ವೇಳೆ ಆಘಾತಕಾರಿ ವಿಷಯಗಳು ಹೊರಬಂದಿವೆ. ಅಪಘಾತಕ್ಕೂ ಮುನ್ನ ಇವರು ರೇಸಿಂಗ್ ಮಾಡ್ತಿರೋ ವಿಡಿಯೋ ಸಿಕ್ಕಿದೆ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವರು ಬೈಕ್ ಓಡಿಸ್ತಿರ್ಲಿಲ್ಲ, ಸಾವಿನ ಬೆನ್ನತ್ತಿ ಸಾಕ್ತಿಂದ್ರು ಅಂತ. ಬೈಕ್ನಲ್ಲಿದ್ದ 2 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಕಾರಿನಲ್ಲಿದ್ದ 3 ಪ್ರಾಣ ಬಿಟ್ಟಿದ್ದಾರೆ. ಆಟ ಆಡಬೇಕಿದ್ದ ಮಕ್ಕಳು ಇವತ್ತು ಹೆಣವಾಗಿ ಬಿದ್ದಿರೋದು ನೋಡಿದ್ರೆ ಯಾರಿಗೆ ತಾನೇ ಸಂಕಟವಾಗಲ್ಲ. ಮೋಜು ಮಸ್ತಿಗೆ ರಸ್ತೆಯಲ್ಲಿ ರೇಸಿಂಗ್ ಮಾಡೋರಿಗೆ ಈ ಘಟನೆ ಒಂದು ದೊಡ್ಡ ಎಚ್ಚರಿಕೆ. ನಿಮ್ಮ ಈ ಕ್ಷಣಿಕ ಸುಖಕ್ಕೆ ಅಮಾಯಕರು ಬಲಿಯಾಗಬೇಕಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.